ತಾಯಿ ಮತ್ತು ಮಗುವಿನ ಪ್ರಾಣ ಉಳಿಸುವ ಒಂದು ಮಾನವೀಯ ಕಾರ್ಯವನ್ನ ಈಶ್ವರ್ ಮಲ್ಪೆ ಮಾಡಿದ್ದಾರೆ. ಈಗಾಗಲೇ ಹಲವಾರು ಇಂತಹ ಮಾನವೀಯ ಕಾರ್ಯಗಳನ್ನು ಮಾಡಿರುವಂತಹ ಈಶ್ವರ್ ಮಲ್ಪೆ ಅವರಿಗೆ ಅವರ ಪುಣ್ಯದ ಕಾರ್ಯಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಹೇಳಬೇಕು. ಇಲ್ಲಿ ಮನೆಯಲ್ಲೇ ಮಗುವನ್ನು ಹೆತ್ತಿದ್ದಾರೆ ಮಹಿಳೆ. ಇದಕ್ಕೆ ಕಾರಣ 108 ಆಂಬ್ಯುಲೆನ್ಸ್ನವರಿಗೆ ನಿರಂತರ ಕರೆ ಮಾಡಿದರೂ ಕೂಡ ಅವರು ಸ್ಥಳಕ್ಕೆ ಬಂದಿಲ್ಲ. ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ಆಗಿರುವಂತಹ ಘಟನೆ. ತೊಟ್ಟಂನಲ್ಲಿ ಒಂದು ಗದಗ ಮೂಲದ ಮಹಿಳೆ ವಾಸ ಆಗಿದ್ದಾರೆ. ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಅವರಿಗೆ ಪ್ರಸವ ಬೇನೆ ಶುರುವಾಗಿದೆ. ಹೀಗಾಗಿ ಆಶಾ ಕಾರ್ಯಕರ್ತೆಯೊಬ್ಬರು ನಿರಂತರವಾಗಿ 108 ಆಂಬ್ಯುಲೆನ್ಸ್ನವರಿಗೆ ಕರೆ ಮಾಡಿದ್ರೂ ಕೂಡ 108 ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ. ಸೊ ಆಂಬ್ಯುಲೆನ್ಸ್ಗೆ ಕಾದು ನಂತರ ಮನೆಯಲ್ಲೇ ಆ ಮಹಿಳೆ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಸೊ ನಂತರ ಆಶಾ ಕಾರ್ಯಕರ್ತೆಗೆ ಯಾವುದೇ ದಿಕ್ಕು ತೋಚದೆ ಕೊನೆಗೆ ಅವರಿಗೆ ಹೆಸರು ನೆನಪಾಗಿರೋದು ಈಶ್ವರ್ ಮಲ್ಪೆ ಅವರದ್ದು. ಸೊ 108 ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಈಶ್ವರ್ ಮಲ್ಪೆಗೆ ಆಶಾ ಕಾರ್ಯಕರ್ತೆ ಫೋನ್ ಮಾಡಿ ಹೇಳ್ತಾರೆ, ಗದಗ ಮೂಲದ ಮಹಿಳೆ ಈ ಥರ ಸಮಸ್ಯೆಯಲ್ಲಿದ್ದಾರೆ, ಈಗಾಗಲೇ ಮನೆಯಲ್ಲೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ, ಆದರೆ ಅವರನ್ನು ಇಮಿಡಿಯೇಟ್ ಆಸ್ಪತ್ರೆಗೆ ಸೇರಿಸಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದಾಗ ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಆಂಬ್ಯುಲೆನ್ಸ್ ಮೂಲಕ ಉಡುಪಿ ಜಿಲ್ಲೆಯ ತೊಟ್ಟಂ ಭಾಗಕ್ಕೆ ಬಂದು ಆ ಮಹಿಳೆ ಮತ್ತು ಮಗುವನ್ನು ಸಕಾಲದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸೊ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಸಕಾಲದಲ್ಲಿ ಆ ಮಗುವಿಗೆ ಮತ್ತು ತಾಯಿಗೆ ಚಿಕಿತ್ಸೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ನವಜಾತ ಶಿಶು ಮತ್ತು ತಾಯಿಯ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗಿದೆ. ಸೊ ಈಶ್ವರ್ ಮಲ್ಪೆ ಒಂದು ತಾಯಿ ಮತ್ತು ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ ಸಕಾಲದಲ್ಲಿ ಆಗಮಿಸಿ. ಇದಕ್ಕೆ ಕಾರಣ ನಮ್ಮದೇ ವ್ಯವಸ್ಥೆ, 108 ಆಂಬ್ಯುಲೆನ್ಸ್, ಸರ್ಕಾರದ ಎಲ್ಲ ಸೌಲಭ್ಯ ಇದೆ ಅಂತ ಹೇಳ್ತಾರೆ. ಗದಗ ಮೂಲದ ಮಹಿಳೆ ಉಡುಪಿಯಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಆರ್ಥಿಕವಾಗಿ ಒಂದು ಹಿಂದುಳಿದ ಕುಟುಂಬ. ಹಾಗಾಗಿ ಕರೆ ಮಾಡಿದರೂ ಕೂಡ ನಿರಂತರವಾಗಿ ಅವರು ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಸಕಾಲಕ್ಕೆ ಸಮಯಕ್ಕೆ ಆಗಮಿಸಿ ತಾಯಿ ಮತ್ತು ಮಗುವನ್ನು ಅವರ ಆಂಬ್ಯುಲೆನ್ಸ್ ಮೂಲಕ ಉಡುಪಿ ಆಸ್ಪತ್ರೆಗೆ ಸೇರ್ಪಡೆ ಮಾಡಿದ್ದಾರೆ. ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯಲ್ಲಿ ಈಗ ತಾಯಿ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ. ಸ್ಟ್ರೆಚರೇ ಉಳೆ ಪಾಡು ಈಶ್ವರಣ್ಣ ಸ್ಟ್ರೆಚರೇ ಪಾಡು ಉಳೆ ಸ್ಟ್ರೆಚರೇ ಬೋದು ಹಸ್ಬೆಂಡ್